ಈಗ ನಾವು ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವುದನ್ನು ಕಲಿಯೋಣ. ಒಂದು ಅರ್ಧಗೋಳದ ತ್ರಿಜ್ಯ 7 ಸೆಂಟಿಮೀಟರ್ ಆದರೆ ಆ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ದತ್ತಾಂಶ: ಅರ್ಧಗೋಳದ ತ್ರಿಜ್ಯ ನಮಗೆ ಕೊಟ್ಟಿದ್ದಾರೆ 7 ಸೆಂಟಿಮೀಟರ್ ಎಂದು. ಈಗ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಹೇಳುತ್ತಿದ್ದಾರೆ. ಪೂರ್ಣ ಮೇಲ್ಮೈ ವಿಸ್ತೀರ್ಣ ತಾವು ಪೂರ್ತಿ ಬರೀಬೇಕು ಇದನ್ನು. ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೂತ್ರ 3πr². 3πr². ಈಗ 3 ಹಾಗೆ ಬರ್ಕೊಳ್ತೀನಿ. ಪೈ ಬೆಲೆ ಗೊತ್ತಿದೆ, ಇಂಟು ಹಾಕೊಂಡು 22/7 ಇಂಟು ಆರ್ ಅಂದರೆ 7 ಕೊಟ್ಟಿದ್ದಾರೆ. 7 ಆರ್ಗೆ ಸ್ಕ್ವೇರ್ ಇದೆ, ನಾನು ಇದಕ್ಕೆ ಹೋಲ್ ಸ್ಕ್ವೇರ್ ಹಾಕ್ತೀನಿ. ಈಗ 3 ಇಂಟು 22/7 ಇಂಟು 7 ಸ್ಕ್ವೇರ್, 7 ಇಂಟು 7, 7ಕ್ಕೆ 7 ಕ್ಯಾನ್ಸಲ್ ಆಗುತ್ತೆ. ಈಗ 22 3 66 ಇಂಟು 7 ಉಳೀತು. ಅಂದರೆ 7 6 42, 7 6 42, 4 46 ವಿಸ್ತೀರ್ಣ ಅಂತ ಹೇಳಿರೋದ್ರಿಂದ ಇದನ್ನು ನಾವು ಸೆಂಟಿಮೀಟರ್ ಸ್ಕ್ವೇರ್, 462 ಸೆಂಟಿಮೀಟರ್ ಸ್ಕ್ವೇರ್. ಇದು ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು 462 ಸೆಂಟಿಮೀಟರ್ ಸ್ಕ್ವೇರ್. ಈಗ ಹೋಮ್ವರ್ಕ್ ಇದೇ ರೀತಿ ತಾವು ಒಂದು ಅರ್ಧಗೋಳದ ತ್ರಿಜ್ಯ 14 ಸೆಂಟಿಮೀಟರ್ ಎಂದು ತೆಗೆದುಕೊಂಡು ಅದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಅದೇ ರೀತಿ ಒಂದು ಅರ್ಧಗೋಳದ ತ್ರಿಜ್ಯ 3.5 ಸೆಂಟಿಮೀಟರ್ ಎಂದು ತೆಗೆದುಕೊಂಡು ಆ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಧನ್ಯವಾದಗಳು.